ಈ ಬಾರಿ ಸುರಿದ ಅಕಾಲಿಕ ಮಳೆಗೆ ರೈತರು ಬೆಳೆದ ಬೆಳೆ ಸರ್ವನಾಶವಾಗಿದೆ. ಇದೀಗ ಅಲ್ಪ ಸ್ವಲ್ಪ ಉಳಿದ ಫಸಲಿಗೂ ಸರಿಯಾದ ಬೆಲೆ ಸಿಗದ ರೈತರು ಕಂಗಾಲಾಗಿದ್ದಾರೆ. ಕೃಷಿಕರ ಬವಣೆಯ ಕುರಿತ ಒಂದು ವರದಿ ಇಲ್ಲಿದೆ. ಈ ಬಾರಿ ಕೃಷಿಕರ ಪಾಲಿಗೆ ಅಕಾಲಿಕ ಮಳೆ ಬೇತಾಳನಂತೆ ಕಾಡಿದೆ. ಈ ನಡುವೆ ರೈತರು ಉತ್ತಮ ಫಸಲನ್ನು ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಇದೀಗ ಕೃಷಿಕರು ಕಂಗಾಲಾಗಿದ್ದಾರೆ. ಹೌದು, ಕೋಟಾದ ಕೋಡಿಕನ್ಯಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರು 10 ಎಕರೆ ಕೃಷಿ ಭೂಮಿಯಲ್ಲಿ ಹಸಿರು ಕುಂಬಳ ಕೃಷಿ ಕಾಯಕ ನಡೆಸಿ ಅಕಾಲಿಕ ಮಳೆಯ ನಡುವೆಯೂ ಫಸಲು ಕಂಡು ಬೆಲೆ ಸಿಗದೆ ಕಂಗಾಲಾಗಿ ತಲೆ ಮೇಲೆ ಕೈಕೊಟ್ಟು ಕೂರುವ ಸ್ಥಿತಿ ನಿರ್ಮಾಣಗೊಂಡಿದೆ. ಕೋಡಿಕನ್ಯಾಣದ ಯುವ ಕೃಷಿಕರಾದ ಕೃಷ್ಣ ಪೂಜಾರಿ, ವಿಶ್ವನಾಥ್ ಪೂಜಾರಿ, ಶೇಖರ್ ಮರಕಲ, ರಾಜು ಪೂಜಾರಿ ಇವರುಗಳು ತಮ್ಮ 10 ಎಕರೆ ಕೃಷಿ ಭೂಮಿಯಲ್ಲಿ ಹಸಿರು ಕುಂಬಳ ಕೃಷಿ ನಡೆಸಿದ್ದಾರೆ. ಉತ್ತಮ ಫಸಲು ಕಾಣುವ ಹೊತ್ತಿಗೆ ಅಕಾಲಿಕ ಚಂಡಮಾರುತ ಪ್ರಭಾವದಿಂದ ಹಳದಿ ರೋಗದ ನಡುವೆಯೂ ಸಾಮಾನ್ಯ ಫಸಲಿಗೆ ತೃಪ್ತಿ ಪಡಬೇಕಾದ ಸ್ಥಿತಿ ಕಂಡಿದೆ. ಆದರೆ 6ಕ್ಕೆ ಇರದ 3ಕ್ಕೆ ಇಳಿಯದ ಫಸಲಿಗೆ ದರ ಸಿಗದೆ ಸದ್ಯ ನಷ್ಟ ಅನುಭವಿಸುವಂತಾಗಿದೆ. ಸರ್ಕಾರದ ಮಾರ್ಗಸೂಚಿ ಇದ್ದರೂ ರೈತರಿಗೆ ಕಾಲಕ್ಕನುಗುಣವಾಗಿ ದರ ಸಿಗದೆ ಮಧ್ಯವರ್ತಿಗಳ ಕಾಟದಿಂದ ಶೋಚನೀಯ ಸ್ಥಿತಿಗೆ ತಲುಪುವಂತಾಗಿದೆ. ಈ ಬಗ್ಗೆ ಸರ್ಕಾರ ಶೀಘ್ರ ಮಧ್ಯಪ್ರವೇಶಿಸಿ ರೈತ ಸಮುದಾಯಕ್ಕೆ ಸಮಯಕ್ಕೆ ಸರಿಯಾದ ದರ ಸಿಗುವಂತೆ ಮಾಡಬೇಕೆಂದು ಆಗ್ರಹಿಸುತ್ತಿದ್ದಾರೆ. ಅಕಾಲಿಕ ಮಳೆ ಬಂದು ಅರ್ಧಕ್ಕರ್ಧ ಬೆಳೆ ನಾಶ ಆಗಿದೆ. ಕಾಯೆಲ್ಲ ಅಲ್ಲೆಲ್ಲ ಕಳೆದೋಗಿದೆ. ಮತ್ತು ಹಳದಿ ರೋಗದಿಂದ ನಮ್ದು ಗಿಡ ಬೇಗ ಹೋಯ್ತು. ಈಗ ಇನ್ನೊಂದು ತಿಂಗಳು ಗಿಡ ಚೆನ್ನಾಗಿರ್ತಿತ್ತು ಎಲೆ ಎಲ್ಲ, ಇಷ್ಟು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ. ಈ ವರ್ಷ ಏನಾಗಿದೆ, ಹಳದಿ ರೋಗ ಬಂದು ಬೇಗ ಎಲೆನೂ ಎಲ್ಲ ಹೋಯ್ತು. ಇನ್ನು ಸೂರ್ಯನ ಶಾಖಕ್ಕೆ ಕಾಯಿಗಳು ತಡ್ಕೊಳ್ಳೋದಿಲ್ಲ. ಆಲ್ರೆಡಿ ಅರ್ಧಕ್ಕರ್ಧ ಕಾಯಿ ಕಳೆದೋಗಿದೆ. ಇದ್ದ ಕಾಯಿಗಾದ್ರೂ ಒಂದು ಸ್ವಲ್ಪ ಒಂದು ಮಿನಿಮಮ್ ರೇಟರು ಬರುವಂಗೆ ಮಾಡಿ ಒಂದು ಸಹಾಯ ಮಾಡಬೇಕಂತ ನಾವೆಲ್ಲ ರೈತರ ಪರವಾಗಿ ಕೇಳ್ತೀವಿ. ಕುಂಬಳಕಾಯಿ ಬೆಳೆದು ಅತಿ ಹೆಚ್ಚು ದಿನ ಗದ್ದೆಯಲ್ಲಿ ಇದ್ದರೂ ಅದಕ್ಕೆ ಕೆಲವು ರೋಗ ತಗುಲಿ ಹಾಳಾಗುತ್ತೆ. ಈಗಾಗಲೇ ಹಲವಾರು ಬೆಳೆಗಳು ಹೀಗೆ ನಾಶವಾಗಿದೆ. ಇನ್ನೊಂದು ಸರಿಯಾದ ಸ್ಟೋರೇಜ್ ವ್ಯವಸ್ಥೆ ಇಲ್ಲದೆ ಬೆಳೆಗಳನ್ನ ದಾಸ್ತಾನು ಮಾಡಲಾಗದೆ ಎಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಹಿಂದಿನಿಂದ ಮಾಡಿಕೊಂಡು ಬಂದಂಥ ಪದ್ಧತಿ ಈ ಬೇಸಾಯ ಎಂಬುದು ಹಿಂದಿನಿಂದ ಮಾಡಿಕೊಂಡು ಬಂದಂಥ ಪದ್ಧತಿ ನಮ್ಮದು. ಹಾಗೆ ಬೇಸಾಯ ಆದ ನಂತರ ನಮಗೆ ಹೊಟ್ಟೆ ತುಂಬಲಿಕ್ಕೆ ಬೇರೆ ಎಲ್ಲ ಖರ್ಚಿಗೂ ಕೂಡ ನಾವು ಈ ಕುಂಬಳ ನೆಟ್ಟು ಅದರಲ್ಲಿ ಫಸಲನ್ನು ಬಂದು ನಮ್ಮ ಜೀವನ ಸಾಗಿಸ್ತಾ ಇದ್ದೇವೆ. ನಾವು ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದೇವೆ. ಆದರೆ ಈ ಥರ ಹಳದಿಯಲ್ಲಿ ಬಂದದ್ದು ಇಲ್ಲ. ಹೆಚ್ಚು ಕಡಿಮೆ ಶೇಕಡ ಒಂದು 100 ಟನ್ ಕಾಯಿಗೆ ಸ್ವಲ್ಪ 0.5% ಬಂದರೂ ಬರ್ಬೋದು. ಆದರೆ ಈಗ ಏನಾಗಿದೆ ಅಂದರೆ 0.25% ಕೂಡ ಬರಲಿಲ್ಲ. ಈ ಮಿಡಿ ಬೀಳುವ ಸಮಯದಲ್ಲಿ ಅದು ಹಸಿರು ಎಲೆ ಹಳದಿ ಎಲೆ ಅಂತ ಬಂತು. ಆವಾಗ ಏನಾಯಿತು ಅಂತ ಹೇಳಿದ್ರೆ ನಾವು ಎಲ್ಲ ಅಂಗಡಿಯಲ್ಲಿ ಹೋಗಿ ಕೇಳಿದ್ವಿ. ಅದರ ಎಲೆ ತಗೊಂಡು ಹೋಗಿ ಅವರಲ್ಲಿ ತೋರಿಸಿ ಮೆಡಿಸಿನ್ ಎಲ್ಲ ಕೊಟ್ಟರು. ಆದರೂ ಕೂಡ ಅದನ್ನು ತಂದು ಸಿಂಪಡಣೆ ಮಾಡಿದ್ರು ಕೂಡ ಅದು ಏನೂ ಆಗಲಿಲ್ಲ. ಆದ್ದರಿಂದ ಈಗ ಸಾಧಾರಣ 12-13 kg ವೇಟಿಂಗ್ ಸಾಧಾರಣ ಮಿನಿಮಮ್ ಕಾಯಿ ಬರ್ತದೆ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ 4 kg ಬಂದು ನಿಂತಿದೆ. ಆ 4 kg ಬಂದ್ರೂ ಕೂಡ ಅದಕ್ಕೆ ನಮಗೆ ಮಾರ್ಕೆಟ್ ಇಲ್ಲದೆ ಧಾರಣೆ ಇಲ್ಲದೆ ಗದ್ದೆಯಲ್ಲಿ ಕೊಳ್ತಾ ಇರ್ತಾರೆ. ಅದೊಂದು ಪಶ್ಚಾತ್ತಾಪ ಬಂತು ನಮಗೆ. ಮತ್ತು ಈಗ ಒಟ್ಟಿನಲ್ಲಿ ರೈತ ಕಷ್ಟಪಟ್ಟು ಬೆಳೆದ ಫಸಲಿಗೆ ಕನಿಷ್ಠ ಬೆಲೆ ಸಿಗದೆ ಪರದಾಡುವಂತಾಗಿದ್ದು ಸರ್ಕಾರ ಬಡ ಕೃಷಿಕರ ನೋವಿಗೆ ಸ್ಪಂದಿಸಬೇಕಾಗಿದೆ. ರಾಜೇಶ್ ಕುಂದಾಪುರ, ಸ್ಪಂದನ ಟಿವಿ.